ಉಳ್ಳಾಲ ನಗರಸಭೆಟ್ಟು ಕೋವಿಡ್-19 ಸೋಂಕಿತರಿಗಾದ ಇಲ್ಲಡೆ ಐಸೋಲೇಷನ್ ಉಪ್ಪುನಕ್ಲೆಗ್ ಪ್ರತ್ಯೇಕ ಸಹಾಯವಾಣಿ ಕೌಂಟರ್ನ ಶುರು ಮಾಡ್ತದೇರು. ಇಲ್ಲಡ್ ಐಸೋಲೇಷನ್ ಉಪ್ಪುನಕ್ಲೆಗ್ ವಿಶೇಷ ಕಾಳಜಿ ಬೊಕ ಕುಂದು ಕೊರತೆಯನ್ನು ತೆರೆಯೊಂಡ್ರೆ ಪ್ರತ್ಯೇಕ ವಿಭಾಗನ ಶುರು ಮಾಡ್ತದೇರು. ಇಂದೆಟ್ಟು ಪ್ರತಿದಿನ ಸುಮಾರು 5 ಜನ ಸೋಂಕಿತರು ಬೊಕ ಕ್ವಾರಂಟೈನ್ ಉಪ್ಪುನಕ್ಲೆಗ್ ಸಂಪರ್ಕಿಸಾದು ಆಕ್ಲೆಗ್ ಇಲ್ಲಡೆ ಬೋಡಿತಿನ ಚಿಕಿತ್ಸೆದ ಮಾಹಿತಿಯನ್ನು ಕೊಡ್ದು ಆರೋಗ್ಯನು ವಿಚಾರಿಸಾದು ಆಕ್ಲೆಗ್ ಮಾನಸಿಕವಾದ ದೈಹಿಕವಾದ ಧೈರ್ಯ ದಿಂಜವನ ಬೇಲೆನು ಕಾಲ್ ಸೆಂಟರ್ದ ಮೂಲಕ ನಗರಸಭೆಟ್ಟು ಕಾರ್ಯಾಚರಣೆ ಮಂತೊಂದುಲ್ಲೇರು. ಅಂಚನೆ ವೈದ್ಯರನ ತಂಡ ಗೂಗಲ್ ಮೀಟಡ್ ಎಂಚಿತಿ ಅಗತ್ಯ ಉಪ್ಪುನಕ್ಲೆನ್ ಸಂಪರ್ಕಿಸಾದು ನೇರವಾದ ಸಲಹೆ ಸೂಚನೆ ಎಲ್ಲ ಕೊರೊಂದುಲ್ಲೇರು. ಉಳ್ಳಾಲ ನಗರಸಭೆಟ್ಟು ಐಸೋಲೇಷನ್ ಮಾನಿಟರಿಂಗ್ ವಿಭಾಗ ಎಡ್ಡ ರೀತಿಯ ಕಾರ್ಯಾಚರಿಸೊಂದುಂಡು ಜನಕುಲಿಗೆ ಇದರ ಪ್ರಯೋಜನ ಪಡೆಯೊಂದುಲ್ಲೇರು ಪಂಡದು ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ ತೆರಿಪಾದ್ ಕೊರೋನಾ ನಿಯಂತ್ರಣಗಾದ ಮಾತೆರಲ ಸಹಕಾರ ಕೊರಲೆ ಪಂಡದು ಮನವಿ ಮಂತೊಂದೇರು. ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾದ ರಾಯಪ್ಪ ನಾನು ಉಳ್ಳಾಳದ ನಾಗರಿಕರಲ್ಲಿ ಮನವಿ ಮಾಡುವುದೇನೆಂದರೆ ಕೋವಿಡ್-19 ತಡೆಗಟ್ಟುವ ಹಿತದೃಷ್ಟಿಯಿಂದ ನಾವೆಲ್ಲರೂ ಜಾಗೃತರಾಗಬೇಕು ಮತ್ತು ನಾವು ನಮ್ಮನ್ನು ಕಾಪಾಡಬೇಕು. ಅದರೊಟ್ಟಿಗೆ ಇನ್ನೊಬ್ಬರನ್ನು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಆದ್ದರಿಂದ ಮನೆಯಿಂದ ಹೊರಗಡೆ ಆದಷ್ಟು ಕಡಿಮೆ ಮಾಡಿ ಬರುವುದನ್ನು ಮತ್ತು ಚಿಕ್ಕ ಮಕ್ಕಳನ್ನು 60 ವರ್ಷ ಮೇಲ್ಪಟ್ಟ ಪ್ರಾಯದಸ್ಥರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬೇಡಿ. ಮನೆಯಲ್ಲಿ ಜಾಗ್ರತೆ ಮಾಡಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ ಹೊರಗಡೆ ಅವಶ್ಯಕತೆ ಇದ್ದಾಗ ಬಂದಾಗ ಮಾಸ್ಕನ್ನು ಧರಿಸಿ ಮತ್ತು ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಬೇಕಾಗಿ ವಿನಂತಿ. ಅದರೊಂದಿಗೆ ಕಣ್ಣು ಮೂಗು ಬಾಯಿಯನ್ನು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಕೈ ಮುಟ್ಟಿ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಪದೇ ಪದೇ ಸೋಪು ಸ್ಯಾನಿಟೈಸೇಷನಿಂದ ಕೈಯನ್ನು ತೊಳಿತಾ ಇದ್ದರೆ ಈ ಕೊರೋನಾ ವೈರಸ್ಸನ್ನು ಬಾರದಿದ್ದಾಗೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಗರದ ನಾಗರಿಕರು, ನಮ್ಮ ಉಳ್ಳಾಳದ ನಾಗರಿಕರು ಇವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಚಿಕ್ಕ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬಾರ್ದು. ಪ್ರಾಯಸ್ಥರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬಾರ್ದು. ಅಗತ್ಯದ್ದೇ ಮಾತ್ರ ಕಳಿಸತಕ್ಕದ್ದು. ಮನೆಯಲ್ಲಿರುವಾಗ ಜಾಗೃತಿಯಾಗಿರಬೇಕೆಂಬುದಾಗಿ ನಾನು ನಾಗರಿಕರಲ್ಲಿ ಮನವಿ ಮಾಡುತ್ತೇನೆ.